ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ವಾರ್ತೆ ವಿವರ ಸುರತ್ಕಲ್ ಟೋಲ್ ಗೇಟ್ ದೆತ್ತುಪಾಡ್ನ ಬಿರಿಕೆ ಹೆಜಮಾಡಿ ಟೋಲ್ ಗೇಟ್ ಇಡಿ ಹೆಚ್ಚಿಗೆ ಸುಂಕ ವಸೂಲು ಮಲ್ಪೆರೆ ದುಂಬಾಯಿನೆಕ್ ಅಲ್ಪದಕ್ಲು ಏವರೊಡಿಲ್ಲೇರು ಹೆಜಮಾಡಿಡು ಕೋಮವಾದಿ ನಾಚಿಕೆ ಇಜ್ಜಂದಿನ ಪರ್ಸೆಂಟೇಜ್ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಲಿನ ಒಂಜೊಂಜೆ ದುಂಬುದಿಯರ ಉಲ್ಲಾಂದು ಟೋಲ್ ಗೇಟ್ ವಿರೋಧಿ ಪೊರಂಬಾಟ ಸಮಿತಿ ಸಂಚಾಲಕರು ಮುನೀರ್ ಕಾಟಿಪಳ್ಳ ಪಂತೇರು ಸುರತ್ಕಲ್ ಅಕ್ರಮ ಟೋಲ್ ಗೇಟ್ಗೆ ಎದುರಾದು ನಡಪುನ ಪೊರಂಬಾಟ ಗೆಲ್ಮೆದ ಹಂತಗೂ ಮುಟ್ಟುದುಂಡು. ಡಿಸೆಂಬರ್ 1 ಸುಂಕದ ತುನಿಯರ ಬಲ್ಲಿಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಬರೆದು ಆದೇಶ ಕೊಡ್ತೇರು. ಬಿಜೆಪಿ ಪಕ್ಷ ಮಾತ್ರ ತನ್ನವೇ ಸಾಧನೆ ಪನ್ಪಂಚ ತೋಜಾಯರಪೋದು ಚಪ್ಪೆ ಅದು ಈ ದುಂಬೆ ತಯಾರು ಮಲ್ತದ್ನ ಮೆಚ್ಚಿಗೆದ ಬ್ಯಾನರ್ ಫ್ಲೆಕ್ಸ್ಲಿನ್ ಪಾಡಿರ ಸಾಧ್ಯ ಅಂದೆ ಅವು ಮಾತ ಸುರತ್ಕಲ್ದ ಮಸಣ ಸೇರ್ದಂಡು. ನಿಜವಾದ ಮಸಣ ಸೇರಿದ ನಾವು ಫ್ಲೆಕ್ಸ್ ಬ್ಯಾನರ್ ಅತ್ತು ಅವು ಬಿಜೆಪಿ ಪಕ್ಷದ ಭಾರಿ ಹಾಳು ನಾಶಿಗೆದ ಅಂತಿನ ಜನವಿರೋಧಿ ರಾಜಕಾರಣ ಅಂದು ಟೋಲ್ ಗೇಟ್ ವಿರೋಧಿ ಪೊರಂಬಾಟ ಸಮಿತಿ ಸಂಚಾಲಕರು ಮುನೀರ್ ಕಾಟಿಪಳ್ಳ ಪಂತೇರು. ಸುರತ್ಕಲ್ ಟೋಲ್ ಗೇಟ್ ದೆತ್ತುಪಾಡ್ನ ಬೆರಿಕೆ ಹೆಜಮಾಡಿ ಟೋಲ್ ಗೇಟ್ ಹೆಚ್ಚಿಗೆ ಸುಂಕ ವಸೂಲು ಮಲ್ಪೆರೆ ದುಂಬೈನೆಕ್ ಎದುರಾದು ಏವ್ರ ಆ ಭಾಗೂಡ್ಲ ಲಕ್ಕದಂಡು. ಹೆಜಮಾಡಿಡು ಕೋಮುವಾದಿ ನಾಚಿಕೆ ಇಜ್ಜಂದಿನ ಪರ್ಸೆಂಟೇಜ್ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಲೇನು ಒಂಜೊಂಜೆ ದುಂಬುದಿಯರವುಲ್ಲ ಡಿಸೆಂಬರ್ 2 ಹೆಜಮಾಡಿ ಟೋಲ್ ಗೇಟ್ ಎದುರು ನಡಪುನ ಧರಣಿಡ್ಲ ಎಂಕಲು ಪಾಲ್ದೆತೊಂದು ಅಲ್ತ ಪೊರಂಬಾಟಗೂ ಬಿರಿಸಾಯ ಕೊರಡಾತನದು ಮುನೀರ್ ಕಾಟಿಪಳ್ಳ ಪಂಡೇರು. ದುಂಬುದ ಶಾಸಕರು ಮೊಯ್ದೀನ್ ಬಾವ, ಸಿಐಟಿಯು ಕಾರ್ಮಿಕ ನಾಯಕರು ಬಾಲಕೃಷ್ಣ ಶೆಟ್ಟಿ, ಬಿಡಿ ಕಾರ್ಮಿಕ ನಾಯಕರು ಜಿಲ್ಲಾ ಪಂಚಾಯತ್ ದುಂಬುದ ಸದಸ್ಯರು ಪದ್ಮಾವತಿ ಶೆಟ್ಟಿ, ಬಾಬು ಪಿಲಾರ್, ಸದಾಶಿವದಾಸ್, ಪೊರಂಬಾಟ ಸಮಿತಿದ ನಾಯಕರು ರಾಘವೇಂದ್ರ ರಾವ್ ಧರಣಿಡ್ಗೆ ಪಾಲ್ದಿತೊಂಡಿರು. ಎಟಿಎಂದ ಕಾಸಾಗವನ ಗಾಡಿ ಬೊಕ್ಕ ರಿಕ್ಷಾ ಒಂಜೆ ಕೊಂಜಿ ಇಡ್ತದೆ. ರಿಕ್ಷಾ ಡ್ರೈವರ್ ಜಾಗಿಟಿ ತೀರ್ನ ಬೇಜಾರದ ಸಂಗತಿ ಉಬಾರ್ ನೆಕ್ಕಿಲಾಡಿದ ಬೊಳ್ಳಾರ್ದಲ್ಪ ನಡತದಂಡು. ಜುವ ಕಳೆವನ್ನ ರಿಕ್ಷಾ ಡ್ರೈವರು ಉಬಾರ್ ಸುಭಾಷ್ ನಗರದ 5 ವರ್ಷ ಪ್ರಾಯದ ವಾಸು ಪೂಜಾರಿಂದ ಗುರುತು ಪತ್ತದೇರು. ಎಟಿಎಂದ ಕಾಸ ಸಾಗವನ ಗಾಡಿ ಬೊಕ್ಕ ರಿಕ್ಷಾ ಒಂಜೆ ಕೊಂಜಿ ಎಡ್ತದು. ರಿಕ್ಷಾ ಡ್ರೈವರ್ ಜಾಗಿಡಿ ತೀರ್ನ ಬೇಜಾರದ ಸಂಗತಿ ಉಬಾರ್ ನೆಕ್ಕಿಲಾಡಿದ ಬೊಳ್ಳಾರ್ದಲ್ಪ ನಡತದಂಡು. ಜೀವ ಕಳೆವನ್ನ ರಿಕ್ಷಾ ಡ್ರೈವರ್ ಉಬಾರ್ ಸುಭಾಷ್ ನಗರದ 5 ವರ್ಷ ಪ್ರಾಯದ ವಾಸು ಪೂಜಾರಿಂದ ಗುರುತು ಪತ್ತದೇರು. ಎಟಿಎಂ ಗಾಡಿ ಉಬಾರ್ ಹಿಡಿದು ಕುಡ್ಲದಂಚಿ ಪೋಂದಿತ್ತಂಡು. ರಿಕ್ಷಾ ಉಬಾರ್ದಂಚಿ ಪೋಂದುಪನಗ ಈ ಸಂಗತಿ ನಡತದಂಡು. ರಿಕ್ಷಾ ಇಡೀ ಪೊಡಿಯಾದಿತ್ತದು. ಉಬಾರ್ ಪೊಲೀಸ್ ಸ್ಟೇಷನ್ದ ಪೊಲೀಸರು ಜಾಗಿಗೆ ಪೋದು ಸಂಗತಿ ಪಿಂದದ ಕೇಸ್ ಪಾಡ್ದೇರು. ಆಟದ ಹಿರಿಯ ವೇಷಧಾರು ತಾಳಮದ್ದಲಿ ಅರ್ಥಧಾರು ಅಂಚಿನ ದುಂಬು ಸುರತ್ಕಲ್ ಕ್ಷೇತ್ರದ ಶಾಸಕರ್ಲಾದಿತ್ತಿನ ಕುಂಬ್ಳೆ ಸುಂದರ್ರಾವ್ ಬುಧಾರ ಕಾಂಡೆ ದೇವೇರ್ನ ಪಾದ ಸೇರಿರು. ಅರೆಗೆ 81 ವರ್ಷ ಪ್ರಾಯ ದಂಗದಿತ್ತಂಡು. ಸುಂದರ್ ರಾಯರ ತೀರ್ನ ಸುದ್ದಿ ಕೇಂದ್ರ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ, ಮಂತ್ರಿ ರೈನ ವಿ ಸುನೀಲ್ ಕುಮಾರ್, ಕೋಟ ಶ್ರೀನಿವಾಸ ಪೂಜಾರಿ ಭಾರಿ ಬೇಜಾರು ತಿರಿಪಾದಿರು. ಆಟದ ಹಿರಿಯ ವೇಷಧಾರು ತಾಳಮದ್ದಲಿ ಅರ್ಥಧಾರು ಅಂಚನೆ ದುಂಬು ಸುರತ್ಕಲ್ ಕ್ಷೇತ್ರದ ಶಾಸಕರ್ಲಾದಿತ್ತಿನ ಕುಂಬ್ಳೆ ಸುಂದರ್ರಾವ್ ಬುಧಾರ ಕಾಂಡೆ ದೇವೇರ್ನ ಪಾದ ಸೇರಿರು. ಅರೆಗೆ 81 ವರ್ಷ ಪ್ರಾಯ ದಂಗದಿತ್ತಂಡು. ಕರಿನ ಕೆಲವು ದಿನಟು ಆರ ಆಸ್ಪತ್ರೆಡಿತ್ತಿರು. ಇತ್ತಿದ ಕುಡ್ಲ ಉತ್ತರ ದುಂಬುದ ಸುರತ್ಕಲ್ ವಿಧಾನಸಭಾ ಕ್ಷೇತ್ರಡು 1994 ಶಾಸಕರಾದ ಕಡೀರ್ದ ಸರ್ತಿ ಬಿಜೆಪಿದ ತಾಮರೆ ಅರಲ್ಪಾಯಿನ ಕೀರ್ತಿ ಆರೆಗೆ ಸಂದಂಡು. ಆಟದ ಮಿತ್ತಮಟ್ಟದ ವೇಷಧಾರಾದಿತ್ತಿನ ಸುಂದರ್ರಾಯರು ಸುರತ್ಕಲ್ ಧರ್ಮಸ್ಥಳ ಇರ ಯಕ್ಷಗಾನ ಮೇಳೊಲೆಡು ಕಲಾವಿದರಾದ ಸೇವೆ ಸಂದಾದಿರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ಗುರ್ಕಾರ್ರಾದಲ ಕುಂಬ್ಳೆ ಸೇವೆ ಸಂದಾದಿರು. ಮಹಾವಿಷ್ಣು, ಶ್ರೀರಾಮೆ, ಶ್ರೀಕೃಷ್ಣೆ, ಈಶ್ವರೆ, ಪೆರುಮಲೆ ಬಲ್ಲಾಡ್ ಇಂಚ ಪೌರಾಣಿಕ ಐತಿಹಾಸಿಕ ವೇಷೊಲಿನ್ ಗತ್ತು ಪತ್ತಿಡು ರೈಸಾದ್ನ ಮಾಮಲ್ಲ ಕಲಾವಿದಿರು ಪನ್ಪುಣ ಪೆರ್ಮೆಗ್ ಸಂದನಾರು. ಕುಂಬ್ಳೆ ಸುಂದರ್ರಾಯರು ತೀರ್ನ ಸುದ್ದಿ ಕೇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ, ಮಂತ್ರಿ ರೈನ ವಿ ಸುನೀಲ್ ಕುಮಾರ್, ಕೋಟ ಶ್ರೀನಿವಾಸ ಪೂಜಾರಿ, ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್, ಶಾಸಕರೈನ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಒಮನಾಥ ಕೋಟ್ಯನ್, ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್, ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ ಬೇಜಾರು ತೆರಿಪಾದಿರು. 5 ವರ್ಷ ಶಾಸಕರಾದಿಪುನಗ ಬೆಂಗಳೂರದ ರವೀಂದ್ರ ಕಲಾಕ್ಷೇತ್ರನು ಆಟಗೊಬ್ಬೆರ ಕೊರಂದೆ ಉಪ್ಪುನಗ ವಿಧಾನಸೌಧಡೆ ಪ್ರತಿಭಟನೆ ಮಲ್ತದು ಸರಕಾರೊಡದು ಆಟಗೂ ಒಪ್ಪಿಗೆ ದೆಪ್ಪಾದ ಕೊರ್ನಾರು ಸುಂದರ್ರಾಯರು. ಕುಂಬ್ಳೆ ಸುಂದರ್ರಾಯರು ಬೊಡೆದಿ ಇರುವೇರು ಮಗನು ಮೂವೇರು ಮಗಳೇನು ಅಗತದಿರು. ಶಿವಭಾರತೀಯರ್ ನಮಗೆ ತುಳುನಾಡು ಸುಬ್ರಾಯ ದೇವಿರಿಂದ ಆದಿದ ಪುದರ್ ಉಪ್ಪುನ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಅಂಗಾರೆನ್ ಆಡೋರ್ ಮೇಲ ಷಷ್ಠಿದ ಸಂಭ್ರಮ. ಕುಂದಾಪುರ ತಾಲೂಕುದ ಕಾಳಾವರ ಶ್ರೀ ಮಹಾಲಿಂಗೇಶ್ವರ ಬೊಕ್ಕ ಶ್ರೀ ಕಾಳಿಂಗ ಸುಬ್ರಹ್ಮಣ್ಯ ದೇವಸ್ಥಾನಡು ಷಷ್ಠಿ ಉಚ್ಚಯ ಆಚರಣೆ ಆದಿತ್ತಂಡು. ಶಿವಪಾರ್ವತಿಯರ್ ನಮಗೆ ತುಳುನಾಡು ಸುಬ್ರಾಯ ದೇವಿರಿಂದ ಆದಿದ ಪುದರ್ ಉಪ್ಪುನ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಅಂಗಾರೆನ್ ಆಡೋರ್ ಮೇಲ ಷಷ್ಠಿದ ಆಚರಣೆಡು ವಿಶೇಷವಾದ ಸುಗಿತೊಂಡಿರು. ಕುಂದಾಪುರದ ತಾಲೂಕುದ ಕಾಳಾವರ ಶ್ರೀ ಮಹಾಲಿಂಗೇಶ್ವರ ಬೊಕ್ಕ ಶ್ರೀ ಕಾಳಿಂಗ ಸುಬ್ರಹ್ಮಣ್ಯ ದೇವಸ್ಥಾನಡು ಷಷ್ಠಿ ಉಚ್ಚಯ ಆಚರಣೆ ಆದಿತ್ತಂಡು. ಶ್ರೀ ಮಹಾಲಿಂಗೇಶ್ವರ ಬೊಕ್ಕ ಶ್ರೀ ಕಾಳಿಂಗ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷ ಆರಾಧನೆ ಪೂಜೆ ನಡಪಾಯರು. ಕಾಂಡಿಡ್ದೆ ಊರ ಪರ ಊರ ಭಕ್ತರು ದೇವಸ್ಥಾನಕ್ಕೂ ಬತ್ತದು ಶ್ರೀ ಮಹಾಲಿಂಗೇಶ್ವರ ಬೊಕ್ಕ
ಕಾಳಿಂಗ ಸುಬ್ರಹ್ಮಣ್ಯ ದೇವರನ ಇಂಬುನಟ್ಟೊಂಡಿರು. ಪರಕ್ಕೆದ ರೂಪೊಡು ಭಕ್ತರಿಡ್ದು ಮಡಸ್ಥಾನ ಸೇವೆ ನಡತಂಡು. ಕಾಳಾವರ ದೇವಸ್ಥಾನದ ಆಡಳಿತ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತೇರು. ಕಾಲಾವಧಿ ಸೇವಾ ಭಾಗ ತತ್ಸಂಬಂಧಾರ್ಥವಾಗಿ ಪೂರ್ವಾಹ್ನ ಭಾಗದಲ್ಲಿ ನಿನ್ನೆಯಿಂದ ಆರಂಭಗೊಂಡಂತಹ ಕರ್ಮಾಂಗ ಭಾಗ ಮಾಡತಕ್ಕಂತಹ ಕರ್ಮಾಂಗ ಭಾಗದಿಂದ ಸಾನ್ನಿಧ್ಯ ತೃಪ್ತಿ ಹೊಂದಿ ಬಜಾಜ್ ಕಂಪನಿ ಜನಕ್ಲಿನ ಅನುಕೂಲಗಾದ ಬಜಾಜ್ ಕ್ಯೂಟ್ ಆಟೋ ಟ್ಯಾಕ್ಸಿ ಪನ್ಪುಡ ಹೊಸ 4 ಚಕ್ರದ ಗಾಡಿನ ತಯಾರು ಮಾಡ್ತಿದ್ದದೆ ಕುಡ್ಲಡ್ ಬುಡುಗಡೆ ಆತಂಡು. ಕುಡ್ಲದ ಪುರಭವನೋಡು ನಡತಿನ ಕಾರ್ಯಕ್ರಮಟು ಬಜಾಜ್ ಆಟೋ ಲಿಮಿಟೆಡ್ ಗುರುಕಾರ್ಯರು ಸಮರ್ದೀಪ್ ಸುಭನ್ ಹೊಸ ಗಾಡಿನ ಬುಡುಗಡೆ ಮಲ್ತೇರು. ಬಜಾಜ್ ಕಂಪನಿ ಜನಪ್ರಿಯ ಅನುಕೂಲಗಾದ ಬಜಾಜ್ ಕ್ಯೂಟ್ ಆಟೋ ಟ್ಯಾಕ್ಸಿ ಪನ್ಪುನ ಹೊಸ 4 ಚಕ್ರದ ಗಾಡಿನ ತಯಾರು ಮಲ್ತಿದ್ದದು ಐನ ಕುಡ್ಲಡ್ ಬುಡುಗಡೆ ಮಲ್ತಿದ್ದೇರು. ಕುಡ್ಲದ ಪುರಭವನೋಡು ನಡತಿನ ಕಾರ್ಯಕ್ರಮಟು ಬಜಾಜ್ ಆಟೋ ಲಿಮಿಟೆಡ್ ಗುರುಕಾರ್ಯರು ಸಮರ್ದೀಪ್ ಸುಭನ್ ಹೊಸ ಗಾಡಿನ ಬಿಡುಗಡೆ ಮಾಡ್ತಾರೆ. ಬಜಾಜ್ ಗಾಡಿಲಿನ ಅಧಿಕೃತ ಡೀಲರ್ ಸುಪ್ರೀಂ ಆಟೋ ಡೀಲರ್ಸ್ ದ ಆಡಳಿತ ನಿರ್ದೇಶಕರು ಆರೂರು ಕಿಶೋರ್ ರಾವ್, ನಿರ್ದೇಶಕರು ಆರೂರು ಅರ್ಜುನ್ ರಾವ್, ಪ್ರಭಾಕರ್ ರಾವ್, ಕುಡ್ಲದ ಸಹಾಯಕ ಆರ್ಟಿಒ ವಿಶ್ವನಾಥ್ ನಾಯ್ಕ್, ಸುಭಾಷ್ ಚಂದ್ರ ಹೆಗ್ಡೆ, ಗೌರವ್ ರಾಠೋಡ್, ಮಂಗಳೂರು ಆಟೋ ಟ್ಯಾಕ್ಸ್ ಬೊಕ್ಕ ಮ್ಯಾಕ್ಸ್ ಕ್ಯಾಬ್ ಯೂನಿಯನ್ ಗುರುಕಾರ್ಯರು ದಿನೇಶ್, ರಾಘವೇಂದ್ರ ಪ್ರಸಾದ್ ಈ ಪೊರ್ತುಡಿತ್ತೇರು. ಬಜಾಜ್ ಸಂಸ್ಥದ ಗುರುಕಾರ್ಯರು ಸಮರ್ದೀಪ್ ಪಾತಿರ್ದು ಬಜಾಜ್ ಕ್ಯೂಟ್ ದೇಶದ ಸುರೂತ ಆಟೋ ಟ್ಯಾಕ್ಸಿ ಆದಿತ್ತದು ಒಂದಿನ ಈ ದುಂಬೆ ಎದ್ದುತೊನ್ನಕ್ಲು ಬೊಕ್ಕ ಜನಕ್ಲು ಖುಷಿಟ್ ಎದುಕೊಂಡೇರೆಂದು ಪಂಡೇರು. ಸುಲಲಿತ ಸೇಫ್ಟಿ ಅಂತ ಹೇಳಿ ಮೊದಲೇ ಕಾನೂನಲ್ಲಿ ತಿಳಿಸಿದೆ. ಆ ಪ್ರಕಾರ ಈ ವಾಹನ ಆ ನಿಯಮವನ್ನು ಪಾಲಿಸುವುದರಲ್ಲಿ ಸಂಶಯವಿಲ್ಲ. ಈ ವಾಹನದಲ್ಲಿ ಟ್ರಾವೆಲ್ ಮಾಡೋದು ಎಸ್ಪೆಷಲಿ ಶಾಲೆಗೆ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ. ಶಾಲಾ ವಾಹನ ಸಣ್ಣದು ಯಾವುದೂ ಇಲ್ಲ, ಎಲ್ಲ ದೊಡ್ಡದು ಇದೆ ಶಾಲಾ ವಾಹನಗಳು. ಹೆಚ್ಚಿನ ಪೇರೆಂಟ್ಸ್ ಹೆತ್ತವರು ತಮ್ಮ ಮಕ್ಕಳನ್ನು ಈಗಿನ ಆಟೋಗಳಲ್ಲಿ ಸಾಗಿಸ್ತಾ ಇದ್ದಾರೆ. ಅವರಿಗೆ ಅದು ಸ್ವಲ್ಪ ಅಷ್ಟೇನು ಈ ವಾಹನದಷ್ಟು ಭದ್ರತೆ ಸೇಫ್ಟಿ ಅಲ್ಲ ಅಂತ ಕಂಡು ಬಂದರೂ ಅನಿವಾರ್ಯ ಸಾಗಿಸಲೇಬೇಕಾಗಿದೆ. ಈಗ ಈ ವಾಹನ ಬಂದು ಹೆತ್ತವರು ನಿಶ್ಚಿತೆಯಿಂದ ತಮ್ಮ ಮಕ್ಕಳನ್ನು ಈ ವಾಹನದಲ್ಲಿ ಸೇಫಾಗಿ ಶಾಲೆಗೆ ಸಾಗಿಸಬಹುದು.
ಸಹಾಯಕ RTO ವಿಶ್ವನಾಥ ನಾಯಕ್ ಪಾತಿರ್ದು ಒಂದು ಶಾಲೆ ಜೋಕ್ಲಿನ ಕೊನೆಯರೆ ಹೆಚ್ಚ ಅನುಕೂಲ ಆದುಂಡು ಒಂದು ಹೆಚ್ಚ ರಕ್ಷಣೆದ ಗಾಡಿ ಸರಕು ಕೊನೆಯರ್ಲ ಗಳಸೊನಲ್ಲಿಂದು ಪಂಡೇರು. ಗ್ರಾಹಕರ ಹಿತಚಿಂತನೆ ಅವರ ಧೋರಣೆ, ಗ್ರಾಹಕರ ತೃಪ್ತಿಯೇ ಅವರ ಸಂಪತ್ತು. ಈ ಕ್ಯೂಟ್ ವೆಹಿಕಲ್ ಅನ್ನು ಮಾರುಕಟ್ಟೆ ತರುವ ಮೊದಲು ಸಾಧಾರಣ 1 ವರ್ಷದ ಹಿಂದೆ ನಮ್ಮಲ್ಲಿ 3 ಗಾಡಿಗಳು ಬಜಾಜ್ ಆಟೋದವರ ಅಧ್ಯಕ್ಷರು ನಮ್ಮಲ್ಲಿ ಕಳಿಸಿ ನಾವು ಆ ಗಾಡಿಯನ್ನು ದಿವಸಕ್ಕೆ 250 ಕಿಲೋಮೀಟರ್ ರನ್ ಮಾಡಿ ಡೈಲಿ ರಿಪೋರ್ಟನ್ನು ಶ್ರೀ ರಾಜೀವ್ ಬಜಾಜ್ ಅವರಿಗೆ ಕಳಿಸ್ತಾ ಇತ್ತು. ಅದನ್ನು ಅವರು ಪ್ರತಿ ದಿವಸ ನೋಡಿ ಅದನ್ನು ಹೇಗೆ ಬದಲಾವಣೆ ಮಾಡಬಹುದು, ಹೇಗೆ ಇಂಪ್ರೂವ್ಮೆಂಟ್ ಮಾಡಬಹುದು ಎಲ್ಲ ಮಾಡಿ ಈಗ ಹೊಸ ಕ್ಯೂಟನ್ನು ಮಾರುಕಟ್ಟೆಗೆ ಬಿಟ್ಟಿದ್ದಾರೆ. ಸುಪ್ರೀಂ ಆಟೋ ಡೀಲರ್ಸ್ ದ ಆರೂರು ಕಿಶೋರ್ ರಾವ್ ಪಾತಿರ್ದು ಬಜಾಜ್ ಕಂಪನಿ ದಕ್ಲು 1 ವರ್ಷ ದುಂಬು ಕುಡ್ಲಾಗ ಮೂಜಿ ಗಾಡಿ ಕಡಪುಡ್ದಿರು. ಐನ ಎಂಕ್ಲು ನಿಚ್ಚಲ 250 ಕಿಲೋಮೀಟರ್ ಕೊನೋದು ಸಾಧಕ ಬಾಧಕದ ವರದಿನ ಬಜಾಜ್ ಸಂಸ್ಥೆಗೆ ಕಡಪುಡ್ದಿತ್ತ. ಇತ್ತೆ ಸುಧಾರಣೆದ ಬಜಾಜ್ ಕ್ಯೂಟ್ ಆಟೋ ಟ್ಯಾಕ್ಸ್ ತಯಾರಾದ ಬುಡುಗಡೆ ಆತನನ್ನು ಪಂಡಿರು. ನನಗೆ ಬಹಳ ಹೆಮ್ಮೆಯ ವಿಷಯ, ನಾವು ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ ಡೀಲರ್ಸ್ ಆಗಿ ಈ ಬಜಾಜ್ ಕ್ಯೂಟ್ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಬಿಡುಗಡೆ ಈಗಾಗಲೇ ನಾವು ನೋಡಿದ್ದೇವೆ. ಬಜಾಜ್ ಆಟೋನವರು ಹೇಳಿದಾಗೆ ಇದೊಂದು ಸ್ಮಾರ್ಟ್ ಆಟೋ ಟ್ಯಾಕ್ಸಿ ಅಂತ ಹೇಳ್ಬೋದು. ಯಾಕಂದರೆ ಆಟೋನ ಹಾಗೆ ಇರುವಷ್ಟು ಅವರಿಗೆ ಪರ್ಫಾರ್ಮೆನ್ಸ್ ಇದೆ, ಹಾಗೂ ಟ್ಯಾಕ್ಸಿನ ಕಂಫರ್ಟ್ ಮತ್ತು ಸೇಫ್ಟಿ ಸಹ ಇದೆ. ಬಜಾಜ್ ಆಟೋ ಟ್ಯಾಕ್ಸಿದ ಸುರೂತ ಐವೇರ್ ಗಿರಾಕಿಲೈನ ಪುತ್ತೂರ್ದ ಚಂದ್ರಶೇಖರ, ಕುಡ್ಲದ ಅನೀಶ್, ಮನೋರಂಜಿತ್, ಮೊಹಮ್ಮದ್ ಶರೀಫ್ ಬೊಕ ಫಜಲ್ ಮುಕ್ಲೆಗ್ ಗಾಡಿಲಿನ ತರ್ಕೋಲು ಕೊರಿಯರು. ರಿಕ್ಷದಾತಿ ಸುಲಭಡು ಬಜಾಜ್ ಆಟೋ ಟ್ಯಾಕ್ಸಿ ಬಿಡೋಲಿ CNG ಇಂಧನ ಚಾಲನೆದ ಗಾಡಿ ಒಂದು ಆದುಂಡು BS6 ಇಂಜಿನ್ ಉಂಡು ಎಡ್ಡೆ ರಕ್ಷಣೆದ ಗಾಡಿ ಆದಿತ್ತದು ಪಾರ್ಕಿಂಗ್ ಸಮಸ್ಯೆಲ ಆವಂದು. ಬೆಳ್ತಂಗಡಿ ತಾಲೂಕು ಗುರುವಾಯನಕೆರೆತ ಕಿದುಕುಲಾಗಿದ್ದು ರಿಕ್ಷಾ ಡ್ರೈವರ್ ಊರಿ ಜೀವತೆ ತುಂದಿರು. ಸಂಶಯದ ಮಿತ್ತು ಊರ್ದಕ್ಲು ಪುಣನಾಡದಿರು. ಅಗ್ನಿಶಾಮಕ ದಳ ಬೆಳಾಲ್ ಬೊಕ್ಕ ವಿಪತ್ತು ನಿರ್ವಹಣಾ ಕೂಟದಕ್ಲು ನಾಡುನ ಕಾರ್ಯಾಚರಣೆ ನಡಪಾದು ಅಕ್ಕೇರಿಗೆ ಪುಣ ನಾಡಪತ್ತಿರು. ಬೆಳ್ತಂಗಡಿ ತಾಲೂಕು ಗುರುವಾಯನಕೆರೆತ ಕೆದುಕುಲಾಗಿದ್ದು ರಿಕ್ಷಾ ಡ್ರೈವರ್ ಊರಿ ಜೀವದೆ ತುಂದೇರು. ಸಂಶಯದ ಮಿತ್ತಿ ಕೆದುತ ಕೈತಲು ಒಟ್ಟು ಸೇರ್ನ ಊರ್ದ ಜನಕ್ಲು ಅರೆನ ಪುಣ ತೋಜುನ ಅಂದು ಭಾರಿ ನಾಡಿಯರು. ಊರ್ದನೆ ರಿಕ್ಷಾ ಡ್ರೈವರ್ನ ಕೆಲವು ದಾಖಲೆ ಕೆದುತ ಕೈತಲು ತೋಜಿದಿತ್ತಂಡು ಜೀವದೆ ತೊನ್ನ ಸಂಶಯ ಉಂಡಾದಿತ್ತಂಡು. ಅಗ್ನಿಶಾಮಕ ದಳ ಬೆಳಾಲ್ ಬೊಕ್ಕ ವಿಪತ್ತು ನಿರ್ವಹಣಾ ಕೂಟದಕ್ಲು ನಾಡುನ ಕಾರ್ಯಾಚರಣೆ ನಡಪಾದು ಅಕೇರಿಗೆ ಕೆದುಟು ಪುಣ ತೋಜಿದನೆಂದು ತಿಳಿದು ಬೈದಂಡು. ಬಿಸಿ ರೋಡ್ದ ಮೊಡಂಕಾಪುಗುತ್ತು ಚಾವಡಿ ಮಾರ್ಗನು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅನುದಾನಗಳು 17 ಲಕ್ಷ ರೂಪಾಯಿ ಖರ್ಚಿಡು ಕಾಂಕ್ರೀಟ್ ಮಾರ್ಗ ಅದು ಬಿಳಿಚಿಲು ಮಲ್ತಿದ್ದು ಐನ ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ್ ಉದಿಪನ ಮಲ್ತೇರು. ಬಿಸಿ ರೋಡ್ದ ಮೊಡಂಕಾಪುಗುತ್ತು ಚಾವಡಿ ಮಾರ್ಗನು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅನುದಾನಗಳು 17 ಲಕ್ಷ ರೂಪಾಯಿ ಖರ್ಚಿಡು ಕಾಂಕ್ರೀಟ್ ಮಾರ್ಗ ಅದು ಬಿಳಿಚಿಲು ಮಲ್ತಿದ್ದು ಐನ ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ್ ಉದಿಪನ ಮಲ್ತೇರು. ಈ ಪೊರ್ತುಡು ಶಾಸಕರು ಪಾತಿರ್ದು ದೈವದೇವೇರ್ನ ಮನೆತ ನೋಡ್ದು ಬತ್ತಿನ ಕಾರಣ ಧಾರ್ಮಿಕ ಕ್ಷೇತ್ರೊಳಗೆ ಹೆಚ್ಚಿಗೆ ಅನುದಾನ ಕೊರಿಯರೆ ಇಂಕ ಸಾಧ್ಯ ಆದಿತ್ತದು. ಬದುಕಡು ರಾಜಕೀಯ ಮಲ್ಪಂದೆ ಶ್ರದ್ಧೆಡು ಕೆಲಸ ಮಲ್ತನ ತೃಪ್ತಿ ಉಂಡು ತಾನು ಉಮೇದ್ದೊಂದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅನುದಾನ ಗಳಸದು ಈ ಮಾರ್ಗನು ಅಭಿವೃದ್ಧಿ ಮಲ್ತದೆ ಎಂದು ಪಂಡಿರು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಚಣಿಲ ತಿಮ್ಮಪ್ಪ ಶೆಟ್ಟಿ ಪಾತಿರ್ದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಗೂ ಹೆಚ್ಚಿಗೆ ಅನುದಾನ ಕೊರಿಯರೆ ಶಾಸಕರನ್ನು ಪತ್ತದು ಸರ್ಕಾರಗೂ ಭಿನ್ನೈತದಂಡು ಜಿಲ್ಲೆದ ಬುಲಿಚಿಲಿಗೆ ಪ್ರಾಧಿಕಾರದ್ದು ವಿಶೇಷ ಪ್ರಯತ್ನ ಮಲ್ಪು ಎಂದು ಪಂಡಿರು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಪವನ್ ಶೆಟ್ಟಿ, ವಿಶ್ವನಾಥ ಶೆಟ್ಟಿ, ಮೊಡಂಕಾಪುಗುತ್ತು, ಬಂಟ್ವಾಳ ಬಿಜೆಪಿ ಗುರ್ಕಾರ್ಯರು ದೇವಪ್ಪ ಪೂಜಾರಿ, ಕಾರ್ಯಂತೇರಿ ಡೊಂಬಯ್ಯ ಅರಳ, ಬೊಕ್ಕ ಶ್ರೀಕಾಂತ ಶೆಟ್ಟಿ, ದೇವಿಪ್ರಸಾದ್ ಪೂಂಜಾ, ವಿಶ್ವನಾಥ ಕೊಟ್ಟಾರಿ, ಶರ್ಮಿತ್ ಜೈನ್, ಗುತ್ತಿಗೆದಾರರು ಧೀರಜ್ ನಾಯ್ಕ್, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ದೇವದಾಸ್ ಶೆಟ್ಟಿ ಈ ಪೊರ್ತುಡಿತ್ತೇರು. ಕಳೆವನ್ನೇ ನಮ್ಮ ದುಡ್ಡುಡ ಹತ್ತಿರ ನಮ್ಮ ಲೆಕ್ಕಬಾರ್ದುಪ್ಪ ಆಂಡ ಗಳಿಸಿದಿನ ಪ್ರೀತಿ ವಿಶ್ವಾಸ ಮಾತ್ರ ಐಕ್ ಮಾತ್ರ ಮಿಕ್ಕಿನ ಅಂತ ಬಡಿಯಾರೆ ಯಾರು ಬಂಟ್ವಾಳದ ಕ್ಷೇತ್ರದ ಜನಕ್ಕೆ ಪಂಡ್ರೆ ಇಚ್ಛೆ ಪಡಿರ್ತದೆ ಅವಣ್ಣ ಹಿಂಗೆ ಗುರ್ತನೇ ಜನ ಊರುಡು ಯಾರು ಬತ್ತು ಓಟು ಕುಂತನಾಗ ಹಿಂಗೆ ಭಾರಿ ಅಂತ ಕೆಲವು ಜನ ಲೆಕ್ಕ ಬಿರೇಡ್ದ ಲೆಕ್ಕ ಜನ ಮಲ್ಪಲ್ಲಿ ಯಾರು ಜನ ಹಿಂಗೆ ಗುರ್ತಾಯ್ತೀನಿ ಏನೋ ಓಟು ಕೂಡ ಇನ್ನಿಲ್ಲ ಹಿಂಗೆ ಬಂಟ್ವಾಳ ಇಚ್ಚಿ ಯಾರು ಮಂಗಳೂರು ಉತ್ತರದೇ ಹಿಂಗೆ ಭಾರಿ ಆಶ್ಚರ್ಯ ಅಂಡು ಹಿಂಗೆ ಇದು ಜನ ಈ ಪಕ್ಷದ ಮೆಟ್ಟು ಪಕ್ಷದ ಪ್ರೀತಿ ಹಿಂಗೆ ಮತ್ತೆ ಸಪೋರ್ಟ್ ಮಾಡ್ಕೋರತ್ತ ಅಂದು ಅವೇ ಅಜಿಪತ್ತೇನು ಸೊಂಪತ್ತೆಮ್ಮ ಸ್ವಂತ ಒರಂಬಾಡು 2ನೇ ಎಲೆಕ್ಷನ್ ಬಂದಾಗ ಅಂಚೆ ಹತ್ರ ಭಾರಿ ಹತ್ತು ಜನ ಪ್ರೀತಿ ಕೊಡ್ತೇರಿ ಈ ಕ್ಷೇತ್ರ.
ಕುಡ್ಲ ತಾಲೂಕದ ಕುಳಾಯಿ ಪೊಸಬೊಟ್ಟು ಈಶ್ವರಗೋಳಿದ ಬ್ರಹ್ಮಶ್ರೀ ಮುಗೇರ ಶ್ರೀ ಮಹಾಂಕಾಳಿ ದೇವಸ್ಥಾನ 1 ಕೋಟಿ 20 ಲಕ್ಷ ರೂಪಾಯಿ ಖರ್ಚಿಡು ಜೀರ್ಣೋದ್ಧಾರ ಆಯ್ರೆತ್ತದು ಆ ಬಗೆಟ್ ಭಿನ್ನೈತೊನ್ನ ಓಲೆ ಬಿಡುಗಡೆ ಆತಂಡು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ವಿಜ್ಞಾಪನ ಓಲೆ ಬಿಡುಗಡೆ ಮಾಡ್ತೀರು. ಕುಡ್ಲ ತಾಲೂಕದ ಕುಳಾಯಿ ಪೊಸಬೊಟ್ಟು ಈಶ್ವರಗೋಳಿಡು 350 ವರ್ಷಲಿನ ಇತಿಹಾಸ ಉಪ್ಪುನ ಬ್ರಹ್ಮಶ್ರೀ ಮುಗೇರ ಶ್ರೀ ಮಹಾಂಕಾಳಿ ಸಾನ ಇತ್ತದು ಐತ ಜೀರ್ಣೋದ್ಧಾರ ಕಾರ್ಯಗೂ ಸಂಕಲ್ಪ ಮಲ್ತದು ಆ ಬಗೆಟ್ ದೈವ ಭಕ್ತರಡ ಭಿನ್ನೈತೊನ್ನ ವಿಜ್ಞಾಪನ ಓಲೆ ಬಿಡುಗಡೆಗೆ ಅಟಣ ಮಲ್ತಿದ್ದೀರು. ಕುಡ್ಲ ಉತ್ತರ ಸುರತ್ಕಲ್ ಕ್ಷೇತ್ರದ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ವಿಜ್ಞಾಪನ ಓಲೆ ಬಿಡುಗಡೆ ಮಲ್ತಿರು. ಶಾಸಕರು ಪಾತಿರ್ದು 1 ಕೋಟಿ 20 ಲಕ್ಷ ರೂಪಾಯಿ ಖರ್ಚಿದ ಯೋಜನೆ ಒಂದು ಸರ್ಕಾರದ ಅನುದಾನಗೂ ಕೇಂಡೊಂದ ಒಂತೆ ಪಣವು ಬೈದಿಂಡು ಒಂತೆ ಮಲ್ಲೆಡ ಅನುದಾನ ಕೊರಿಯರ ಮುಖ್ಯಮಂತ್ರಿಲೆಡ ಭಿನ್ನೈತೊನ್ವೆ ದಾನಿಲು ಭಕ್ತಿರು ಇಂಚ ಮಾತೆರ್ನಲ ಸಹಾಯ ಸಹಕಾರ ಒಂದಕ್ಕೆ ಬೋರ್ಡು ಒಂದು ಅರ್ಕೇಂಡೊಂಡಿರು. ಬ್ರಹ್ಮಶ್ರೀ ಮುಗೇರ ಶ್ರೀ ಮಹಾಂಕಾಳಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸ್ಥಳೀಯರು ಸಮಿತಿಯವರು ಎಲ್ಲ ಸೇರಿ ಊರಿನವರ ಹಿತಕ್ಕಾಗಿ ಭಾಳ ಸಮಯಗಳಿಂದ ಮಾಡಬೇಕಾದ ಈ ಕೆಲಸಗಳನ್ನು ಇವತ್ತು ಜೀರ್ಣೋದ್ಧಾರ ಸಮಿತಿ ತೆಗೆದುಕೊಂಡಿದೆ. ಮೊದಲ ಹಂತವಾಗಿ ವಿಜ್ಞಾಪನ ಪತ್ರದ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ವಿಜ್ಞಾಪನ ಪತ್ರದ ಬಿಡುಗಡೆಯನ್ನು ನಾವು ಇವತ್ತು ಮಾಡಿದ್ದೇವೆ. ಸುಮಾರು 1 ಕೋಟಿ 25 ಲಕ್ಷದಷ್ಟು ಬಜೆಟ್ ಇರುವಂಥ ಒಂದು ಎಸ್ಟಿಮೇಟನ್ನು ಮಾಡಿಕೊಂಡು ಮಾಡ್ತಿರುವಂಥ ಒಂದು ಕಾರ್ಯಕ್ರಮ. ಸರ್ಕಾರದಿಂದ ನಾವು ಕೆಲವು ಕಡೆ ಸರ್ಕಾರದಲ್ಲಿ ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ. ಸಣ್ಣ ಮೊತ್ತ ಇವಾಗಲೇ ಬಂದಿರ್ತದೆ, ಆದರೆ ದೊಡ್ಡ ಮೊತ್ತದ ಅಗತ್ಯ ಇದೆ. ಸರ್ಕಾರದ ವತಿಯಿಂದ ಏನೆಲ್ಲ ಬರ್ತದೆ ಅದನ್ನು ನಾವು ನಾಳೆ CM ಹತ್ರ ಮೀಟಿಂಗ್ಸ್ ಉಂಟು, ಅದರಲ್ಲಿ ನಾವು ಮುಂದಿರಲಿಕ್ಕಿದ್ದೇವೆ. ಮತ್ತು ಸ್ಥಳೀಯರಾಗಿ ಸ್ಥಳೀಯ ದಾನಿಗಳು ಮತ್ತು ಸ್ಥಳೀಯರು ಜೀರ್ಣೋದ್ಧಾರ ಸಮಿತಿಯವರು ಮತ್ತು ಊರಿನವರು ಎಲ್ಲಷ್ಟು ಸೇರಿಕೊಂಡು ಈ ಜೀರ್ಣೋದ್ಧಾರ ಮಾಡಬೇಕನ್ನುವಂಥ ಒಂದು ಸಂಕಲ್ಪ ಮಾಡಿ ಇವತ್ತು ಅದಕ್ಕೆ ಕೆಲಸಕ್ಕೆ ನಾವು ಕೈ ಹಾಕಿರ್ತೇವೆ. ಎಲ್ಲರ ಸಹಕಾರವನ್ನು, ಊರಿನ ಜನರ ದಾನಿಗಳ ಎಲ್ಲರ ಸಹಕಾರವನ್ನು ನಾನು ಎಲ್ಲ ನಮ್ಮ ಸಮಿತಿಯರ ಪರವಾಗಿ ಬೇಡ್ತಾ ಇದ್ದೇನೆ. ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ರಾಜೇಶ್ ಭಂಡಾರಿ ಪಾತಿರ್ದೆ ಬೆರ್ಮೆರಿಗೆ ಗುಡಿ ಬೊಕ್ಕ ಮಾಂಕಾಳಿಗೆ ಸಾನ ಅಂಚಿನ ಧರ್ಮರಸು ಉಳ್ಳಾಯ ಮುಗೇರಿರು ಬೊಕ್ಕ ತಂಗಡಿ ದೈವ ಕೊರಗಜ್ಜೆ ಅಲೆರ ಪಂಜುರ್ಲಿ ಮಂತ್ರಗುಳಿಗೆ ಇಂಚ ಬೇತೆ ಬೇತೆ ದೈವಲಿಗೆ ಸಾನ್ನಿಧ್ಯ ಅವಡು 1 ಕೋಟಿ 20 ಲಕ್ಷ ರೂಪಾಯಿ ಖರ್ಚಿದ ಈ ಪುಣ್ಯ ಕಾರ್ಯಡು ಮಾತೆರ್ಲ ಕೈ ಜೋಡ್ಸಾವಡೊಂದು ಕೇಂಡುಂಡಿರು. ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೈವದ ಜೀರ್ಣೋದ್ಧಾರ ಜತದ ಸಾಧಾರಣ 1 ಕೋಟಿ 20 ಲಕ್ಷ ರೂಪಾಯಿ నేను ಮಲ್ಪಡೋದಿಲ್ಲ. ಫುಲ್ಲು ಎಂಗ್ಲು ಕಲ್ಲದನೆ ದೇವಸ್ಥಾನ ಶಿಲಾಮಯ ಮಲ್ತದೆ ಮಲ್ಪಡೋದಿಲ್ಲ ಅಂಚ ಐಕ್ ಮಹಾಕಾಲಿನ ಬೊಕ್ಕ ಮುಗೇರ್ಲು ಪಂಜುರ್ಲಿ ಅಲೆರ ಪಂಜುರ್ಲಿ ಒಂಜಿ ನೆಟ್ಟು ಬರ್ತದೆ. ಹಿಡಿದು ಕಂಚಿಡಿದು ಗುಲಿಗನಗಟ್ಟೆ ಎದುರು ನೆರನ ಬ್ರಹ್ಮೇರನ ಗುಡಿ ಇತ್ಪುರ ಎದುರು ಒಂಜಿ ನಮ್ಮ ರಾಜಾಂಗನ ಒಟ್ಟಿಗೆ ಸೇರಿದು ನೆಟ್ಟು ಆಪಣ ಕೂಡ ಐಕ್ ಮಾತೆರ್ನಲ್ಲ ಸಹಕಾರ ಪೂಡನ್ನು ಇಂಕಲು ಕೇನೊಂದಿಲ್ಲ. ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯಂತಿರು ಸಂಜೀವ ಸುವರ್ಣ ಗ್ರೀನ್ ಪಿಚ್, ಮಹಾನಗರ ಪಾಲಿಕೆ ಸದಸ್ಯರು ವರುಣ್ ಚೌಟ, ಆಡಳಿತ ಮಂಡಳಿ ಗುರುಕಾರ್ಯರು ಕೃಷ್ಣ ಬಂಗೇರ, ವಿಠಲ ಸಾಲ್ಯನ್, ಆನಂದ ಭಂಡಾರಿ, ಬಾಲಕೃಷ್ಣ ಶೆಟ್ಟಿ, ಮೋನಪ್ಪ, ಕುಸುಮಾಕರ್, ಶಂಕರ್ ನಾಯ್ಕ್, ಯಶವಂತ ಸಾಲ್ಯನ್, ಬಾಲಕೃಷ್ಣ ನಾಯ್ಡು, ರತನ್ HPACL, ಹರಿಶ್ಚಂದ್ರ, ನಾಗೇಶ್, ಶಿವಪ್ಪ, ರಘುರಾಮ್, ಲಿಂಗಪ್ಪ ಬಂಗೇರ ಈ ಪೊರ್ತುಡಿತ್ತೇರು. ಸೋಮವಾರ ಬ್ರಹ್ಮಕಲಶ ಬೊಕ್ಕ ಏಕಪವಿತ್ರ ನಾಗಮಂಡಲ ಸೇವೆ ನಡತಿನ ಒಡಿಪು ಜಿಲ್ಲೆದ ಕುತ್ಪಾಡಿ ಮಾಂಗೋಡು ಬೋಟದ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ಅಂಗಾರೆ ಷಷ್ಠಿ ಉಚ್ಚಯ ವಿಶೇಷ ಆರಾಧನೆ ಪೂಜೆದ ಒಟ್ಟಿಗೂ ನಡತ್ತದೆ. ಅಂಗರೆ ಶ್ರೀ ಸುಬ್ರಾಯ ದೇವರನ ಷಷ್ಠಿದ ಆಚರಣೆ ನಾಡ್ದ ಮಾತಾ ಸುಬ್ರಹ್ಮಣ್ಯ ಕ್ಷೇತ್ರೊಳೇಡು ನಡತಂಡೆ. ಒಡಿಪು ಜಿಲ್ಲೆದ ಕುತ್ಪಾಡಿ ಮಾಂಗೋಡು ಬೊಟ್ಟುದ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ಬ್ರಹ್ಮಕಲಶ ಬೊಕ್ಕ ಏಕಪವಿತ್ರ ನಾಗಮಂಡಲ ಸೇವೆ ನಡಪಾದು ಅಂಗಾರೆ ಷಷ್ಠಿ ಉಚ್ಚಯ ಸೇವೆ ವಿಶೇಷ ಆರಾಧನೆ ಪೂಜೆದ ಒಟ್ಟುಗು ಶುರುವಾಂಡು. ಷಷ್ಠಿದ ದಿನ ಬೊಳ್ಪುಡ್ದೆ ಭಕ್ತರು ದೇವಸ್ಥಾನಗೂ ಬರೊಂದಿತ್ತದು ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವರನ ತೂದು ಪರಕ್ಕೆ ಪಾಡ್ದು ಇಂಬು ನಟೊಂಡಿರು. ವಾಸುಕಿ ಸುಬ್ರಹ್ಮಣ್ಯ ದೇವರಿಗೆ ಪೇರ್ದ ಅಭಿಷೇಕ, ಬೊಂಡಾಭಿಷೇಕ, ಪಂಚಾಮೃತಾಭಿಷೇಕ ನಡಪಾದು ಮಾಪೂಜೆ ಮಲ್ತೇರು. ದೇವಸ್ಥಾನದ ಆಡಳಿತ ಟ್ರಸ್ಟಿಲು ಹೇಮಲತಾ ಶಾಂತಕುಮಾರ್, ಜಯಶ್ರೀ ಸುಬ್ರಹ್ಮಣ್ಯ ನಾಯಕ್, ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯ ಹಿರಿಯಣ್ಣ ಟಿ ಕಿದಿಯೂರು, ಕಾರ್ಯಂತಿರು ಪ್ರತಾಪ್ ಕುಮಾರ್, ಕೋಶಾಧಿಕಾರಿ ಸಂತೋಷ್ ಕುಮಾರ್ ಸಾಲ್ಮರ, ಮಾತಾ ಪದಾಧಿಕಾರಿಲು ಸದಸ್ಯರು ಷಷ್ಠಿ ಉಚ್ಚಯಡು ಪಾಲ್ದೆ ತೊಂಡಿರು.
ಭಾರತದ ರಕ್ಷಣಾ ಮಂತ್ರಾಲಯದ್ದು ಪೂನಾ ಕೇಂದ್ರೀಯ ರಕ್ಷಣಾ ಡಿಪೋ ಅದು ಅಂಗರೆ ಧರ್ಮಸ್ಥಳದ ಮಂಜೂಷ ಸಂಗ್ರಹಾಲಯಗೂ T-55 ಟ್ಯಾಂಕ್ ಕೊಡುಗೆ ಆದ ಕೊಡ್ತಂಡು 40 ಟನ್ ತೂಕದ ಒಂದೇನು ದೇಶದ ರಕ್ಷಣಾ ಕಾರ್ಯಗಳು 40 ವರ್ಷ ಮುಟ್ಟ ಗಳಿಸಿದೆ. ಭಾರತದ ರಕ್ಷಣಾ ಮಂತ್ರಾಲಯದ್ದು ಪೂನಾ ಕೇಂದ್ರೀಯ ರಕ್ಷಣಾ ಡಿಪೋ ಆದ ಅಂಗರೆ ಧರ್ಮಸ್ಥಳದ ಮಂಜೂಷ ಸಂಗ್ರಹಾಲಯಗೂ T-55 ಟ್ಯಾಂಕ್ ಕೊಡುಗೆ ಆದ ಕೊಡ್ತಂಡು ದೇಶದ ರಕ್ಷಣಾ ಕಾರ್ಯಡು 40 ವರ್ಷ ಮುಟ್ಟ ಒಂದೇನು ಗಳಿಸಿದಂಡು 1971 ಇಂಡೋ ಪಾಕ್ ಕೊಳಲಡು ಬೊಕ ಬಾಂಗ್ಲಾದೇಶ ಬುಡ್ಪಾವನ ಕೊಳಲಡು ಒಂದೇನು ಗಳಿಸಿದಂಡು 40 ಟನ್ನದಾತ ತೂಕ ಒಪ್ಪುನ ಟ್ಯಾಂಕ್ ಒರಂಬಾಡಿ ಎತ್ತರ 27.6 ಅಡಿ ಉದ್ದ ಬೊಕ 10.8 ಅಡಿ ಅಗೆಲ ಉಂಡು. ಗಂಟೆಗೆ 51 ಕಿಲೋಮೀಟರ್ ಬೀಸ 500 ಅಶ್ವಶಕ್ತಿ ಸಾಮರ್ಥ್ಯಗೆ ಹೊಂದುದುಂಡು. 1958 ಭಾರತೀಯ ಸೇನೆಗೆ ಒಂದೇನು ಸೇರ್ಸಾದಿತ್ತನೆಂದು ಮಂಜುಷ ವಸ್ತು ಸಂಗ್ರಹಾಲಯದ ಒತ್ತು ನಿರ್ದೇಶಕರು ರಿತೇಶ್ ಶರ್ಮಾ ಪಂತೇರು. Was on work on duty for 40 years. 40 years ಆದಮೇಲೆ 1991ದಲ್ಲಿ ಆ ಟ್ಯಾಂಕ್ ಈಗ ಆಮೇಲೆ ಯೂಸ್ ಆಗ್ತಾ ಇಲ್ಲ, ಟೆಕ್ನಾಲಜಿ ಎಲ್ಲ ಭಾರಿ ಹಳೆ ಆಗಿದೆ, ಅದಕ್ಕೆ ಈಗ ಎಜುಕೇಷನಲ್ ಇನ್ಸ್ಟಿಟ್ಯೂಷನಿಗೆ ಎಲ್ಲ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ನಮಗೆ ಆ ಟ್ಯಾಂಕ್ ಸಿಕ್ಕಿದೆ ಪುಣೆ ಮಹಾರಾಷ್ಟ್ರ. ಅದರಲ್ಲಿ ಒಂದು ಆರ್ಮಿಗೆ ಒಂದು ದೊಡ್ಡ ಸ್ಟೋರೇಜ್ ಫೆಸಿಲಿಟಿ ಉಂಟು, ಅಲ್ಲಿ ಟ್ಯಾಂಕ್ಸ್ ಮಾತ್ರ ಇರುತ್ತೆ. ಸೊ ನಮಗೆ 3 ದಿವಸ ಆಯಿತು ಲಾಜಿಸ್ಟಿಕ್ದಲ್ಲಿ, 3 ದಿವಸದಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿ ಇವತ್ತು ಬೆಳಿಗ್ಗೆ ನಮಗೆ ಟ್ಯಾಂಕ್ ಧರ್ಮಸ್ಥಳದಲ್ಲಿ ಬಂದಾಗಿದೆ. ಟ್ಯಾಂಕಿಗೆ ವಿಶೇಷ ಏನು ಅಂದರೆ ಅದಕ್ಕೆ ವೆಯ್ಟ್ 40 ಟನ್ ಇದೆ. 40 ಟನ್ ಅಂದರೆ 40,000 kg. ಅದಕ್ಕೆ ಆ ಟ್ಯಾಂಕ್ 55 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ತನಕ ರನ್ ಆಗುತ್ತೆ. ಇದರಲ್ಲಿ 4 ಜನ ಕೂರ್ಬೋದು. ಆ ಟ್ಯಾಂಕದಲ್ಲಿ ಕ್ಯಾನನ್ ಇದೆ ಶೂಟ್ ಮಾಡಲಿಕ್ಕೆ, ಪ್ಲಸ್ ಇದರಲ್ಲಿ ನೈಟ್ ವಿಷನ್ ಕ್ಯಾಮ್ರಾ ಸಹ ಇದೆ. ಇದರಲ್ಲಿ ಒಂದು ಏರೋಪ್ಲೇನ್ ಶೂಟ್ ಮಾಡಲಿಕ್ಕೆ ರೈಫಲ್ ಸಹ ಇದೆ. ಬೆಂಗಾಲ್ ವಾರ್ ಅದರಲ್ಲಿ ಲಿಬರೇಷನ್ ಆರ್ಮಿಗೆ ವಾರ್ದಲ್ಲಿ ಇಂಡಿಯಾದಲ್ಲಿ ಯೂಸ್ ಆಗಿದೆ ಆವಾಗ ಆ ಟ್ಯಾಂಕ್. ಪ್ಲಸ್ ನಮ್ಮ ಇಂಡೋ ಪಾಕಿಸ್ತಾನ್ ವಾರ್ 1971ದಲ್ಲಿ ಸಹ ಆ ಟ್ಯಾಂಕ್ ಭಾರಿ ವಿಶೇಷ ಆಗಿ ಆ್ಯಕ್ಚುಲಿ ಯೂಸ್ ಆಗಿದೆ. ಆ ಟೈಮಿಗೆ ನಮಗೆ ಅಷ್ಟು ಯೂಸ್ ಆಯಿತು ಟ್ಯಾಂಕ್ ಅಂದರೆ ಆ ಟ್ಯಾಂಕಿಗೆ ಆಮೇಲೆ ಇನ್ನೂ 3 ಮಾಡೆಲ್ ಬಂದಿದೆ, T-55A, B, C. ಅದು ಎಲ್ಲ ಇಂಡಿಯಾ ಆರ್ಮಿ ಪರ್ಚೇಸ್ ಮಾಡಿದ್ದಾರೆ. ಸರ್ಕಾರದ ಸಹಾಯದ ತಂದು ಸಾವಯವ ಗೊಬ್ಬರ ಘಟಕ ಸ್ಥಾಪನೆ ಮಂತದ್ದು ಗೆಲ್ಮೆಪಡಿನ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮ ಪಂಚಾಯತ್ ನೂಜಿಪಾಡಿದ ಬುಳಿಚಿಲ್ ಪರ ರೈತೆ ರಮೇಶರ್ನ ಸಾಧನೆ ರೈತರಿಗೆ ಮಾದರಿ ಆತಲು ಇತ್ತೆ ಅಬಗಿಟ್ ಒಂಜಿ ವರದಿ. ಸಾವಯವ ಕೃಷಿ ಬಗೆಟ್ ಪ್ರೀತಿ ಬೊಕ ಉಮೇದಿ ಇತ್ತದ ಕಾರಡು ಹೆಚ್ಚೊಂದಿತ್ತದು ಸರ್ಕಾರಲ ಒಂದಕ್ಕೂ ಉಮೇದು ಕೊರೊಂದುಂಡು. ಸರ್ಕಾರದ ಸಹಾಯದ ತಂದು ಸಾವಯವ ಗೊಬ್ಬರ ಘಟಕ ಸ್ಥಾಪನೆ ಮಂತದ್ದು ಗೆಲ್ಮೆ ಪಡಿನ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮ ಪಂಚಾಯತ್ ನೂಜಿಪಾಡಿದ ಬುಳಿಚಿಲ್ ಪರ ರೈತೆ ರಮೇಶರಿನ ಸಾಧನೆ ರೈತರಿಗೆ ಮಾದರಿ ಆತಂಡು. ನರೇಗಾ ಯೋಜನೆದ ಸಹಾಯಪಣ ತಂದು ನಕ್ಕೂರು ತೊಟ್ಟಿ ಘಟಕ ಕಟ್ಟದ್ನ ರಮೇಶ್ 4 ತಿಂಗಳು ರಡ್ಡೆಡ್ದು 3 ಟನ್ ಮುಟ್ಟ ಗೊಬ್ಬರ ತಯಾರು ಮಂತದ್ದು ಬೆನ್ನಿಗೆ ಗಳಿಸಿದೇರು. ಅರೆಗೆ 3 ಎಕರೆ ಜಾಗೆ ಇತ್ತದು ಸಾರೋಡ್ದೆಚ್ಚ ಕಂಗುಂಡು. ಹೈನುಗಾರಿಕೆಲ್ಲ ಮಲ್ತೊಂದಿತ್ತದು 8 ಹೆಚ್ಚ ಪೆತ್ತ ಉಂಡು. ಒಂದೆತ ಅಂಬಿನ ನಕ್ಕೂರು ಗೊಬ್ಬರಗೂ ಗಳಿಸುವಿರು. ಗೋಬರ್ ಗ್ಯಾಸ್ ಘಟಕಲ ಇತ್ತದು ಅಟ್ಟಿಲಿಗೆ ಬೋಡೈನ ಗ್ಯಾಸ್ಗೆ ಕೊರತೆ ಇಜ್ಜಿ. ಮಂಚಿ ಗ್ರಾಮ ಪಂಚಾಯತ್ಗೆ ಉದ್ಯೋಗ ಖಾತರಿ ಯೋಜನೆ ದಡಿಟ್ಟು ಅರ್ಜಿ ಪಾಡ್ನ ರಮೇಶರಿಗೆ ಘಟಕ ಕಟ್ಟುನೆಕ್ ಮಜೂರಿ ಒಟ್ಟು 14,238 ರೂಪಾಯಿ ಬೊಕ್ಕ ಸಾಧನಗಳಿನ ಖರ್ಚಿಗೆ 10,543 ರೂಪಾಯಿ ತಿಕ್ಕದಂಡು. ನಕ್ಕರು ತೊಟ್ಟಿಡ್ದು ಇಡೆಮುಟ್ಟ ರಡ್ಡೆಡ್ದು 3 ಟನ್ ಗೊಬ್ಬರ ತಿಕ್ಕದಂಡು. ಸೊರ್ನಾಡು ಊರ್ದ ರೈತನ ಇಲ್ಲಡ್ದು ನಕ್ಕೂರ್ಲೇನು ಕಾಣತದು ಗೊಬ್ಬರ ತಯಾರು ಮಲ್ಪೆರೆ ಕಾರ್ಯ ಗುಜತ್ತಿನ ರಮೇಶ್ ಇತ್ತೆ ಆರೇ ನಕ್ಕೂರು ಉತ್ಪತ್ತಿ ಮಲ್ತದು ಕಿಲೋಕು 400 ರೂಪಾಯಿ ದಂಚ ಮಾರುವಿರು. ಸರ್ಕಾರದ್ದು ತಿಕ್ಕನ ಸವಲತ್ತು ತಂದು ನಕ್ಕೂರು ಘಟಕೊಲೆನು ಇಲ್ಲ ಕೈತಲ ತಾಪನೆ ಮಲ್ಪೊಡು ನಕ್ಕೂರು ಗೊಬ್ಬರ ಭಾರಿ ಎಡ್ಡೆ ಸಾವಯವ ಗೊಬ್ಬರ ಆದಿತ್ತದು ಐನು ಮಾರ್ದ ಆದಾಯಲ ಮಲ್ಪೊಲಿಂದು ಪಂತೇರು. ಮಂಚಿ ನೂಜಿಪಾಡಿದ ಸಾಧಕರು ರಮೇಶ್. ಮಾಡನ್ನು ನಾನಂದರೆ ಕಡಿಮೆ ಖರ್ಚಿನಲ್ಲಿ ಇದಕ್ಕೆ ಒಂದು ಸಣ್ಣ ಪೈಪ್ ಹಾಕಿಕೊಂಡು ಇದರ ಮೇಲೆ ಶೀಟ್ ಹಾಕ್ಕೊಂಡು ಮಾಡ್ತಾ ಇದ್ದೇನೆ. ಈಗ ಸಮ್ಮರಲ್ಲಿ ಬೇಡ ಅಂತ ಇಟ್ಟಿದ್ದೇನೆ. ಬಟ್ ಇದರಲ್ಲಿ ಗೊಬ್ಬರ ಈಗ ನಾನು ಶುರು ಮಾಡಿ 2 ತಿಂಗಳಿಂದ ಇದರಲ್ಲಿ ಗೊಬ್ಬರ ಆಗಲಿ ಶುರುವಾಗಿದೆ. ಈಗಾಗಲೇ ನಾನು ಒಂದು 2 ಟನ್ನಷ್ಟು ಗೊಬ್ಬರವನ್ನು ತೆಗೆದು ಗಿಡಗಳಿಗೆ ಹಾಕಿದ್ದೇನೆ. ಹೆಚ್ಚಾಗಿ ಅಡಿಕೆ ಮರಕ್ಕೆ ಹಾಕಿದ್ದೇನೆ, ಅಡಿಕೆ ತೆಂಗುಗೆ. ಆದರೆ ಅದರಿಂದ ರಿಸಲ್ಟ್ ಈಗ ಗೊತ್ತಾಗಬೇಕಷ್ಟು ಬರುವ ವರ್ಷ ಗೊತ್ತಾಗ್ಬೋದು. ಇನ್ಸ್ಟಂಟ್ ಆಗಿ ನಮಗೆ ರಿಸಲ್ಟ್ ಬಂದಿದ್ದು ಹೇಳಿದ್ರೆ ನಾವು ಬೆಂಡೆಕಾಯಿ ಹಾಕಿದ್ದೇನೆ, ಮತ್ತು ಹಲಸಂಡೆಗೆ ಹಾಕಿದ್ದೇನೆ, ಹೂವಿನ ಗಿಡಕ್ಕೆ ಹಾಕಿದ್ದೇನೆ. ಅದು ಹಾಕಿದ 10 ದಿವಸದಲ್ಲಿ ನಮಗೆ ರಿಸಲ್ಟ್ ಗೊತ್ತಾಗ್ತದೆ. ಯಾಕಂದರೆ ಗಿಡಗಳ ಎಲೆ ಹಸಿರು ಅಲ್ಲ, ಕಪ್ಪು ಅಲ್ಲ, ಇದು ಹಳದಿ, ಅದೊಂದು ಮೀಡಿಯಂ ಕಲರಲ್ಲಿ ಬಂದಿರ್ತದೆ. ಮತ್ತು ಬರುವಂಥ ಫ್ರೂಟ್ಸ್ ಮಾತ್ರ ದೊಡ್ಡದಾಗಿರ್ತದೆ ಮತ್ತು ತುಂಬ ರುಚಿಯಾಗಿರ್ತದೆ. ರೋಗ ರುಜಿನಗಳು ಕಡಿಮೆ. ತುಂಬ ಒಳ್ಳೆಯ ಯೋಜನೆ ಸರ್ಕಾರದ್ದು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲ ಮುಗಿಂಡು ನನ್ನ ಲಾತು ಸುದ್ದಿ ಬೊಕ್ಕ ಮನರಂಜನೆಗಾತು ಒಂದಿಪ್ಲೆ ನಮ್ಮ ಕುಡ್ಲ 24